ಕರಾವಳಿ ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇಲಿ ಜ್ವರ ಪ್ರಕರಣ ಏರಿಳಿತ ಉಂಟಾಗಿದ್ದು 3 ವರ್ಷಗಳಲ್ಲಿ 1700 ಮಂದಿಗೆ ಇಲಿ ಜ್ವರ ದೃಢಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 751 ಮಂದಿಗೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ 949 ಮಂದಿಯಲ್ಲಿ ಇಲಿ ಜ್ವರ ಕಂಡುಬಂದಿದೆ. ಈ ವರ್ಷಾರಂಭದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಮತ್ತು ಉಡುಪಿ ಜಿಲ್ಲೆಯಲ್ಲಿ 11 ಪ್ರಕರಣಗಳು ದಾಖಲಾಗಿವೆ. ಇನ್ನೇನು ಕೆಲವು ತಿಂಗಳಲ್ಲೇ ಮಳೆಗಾಲ ಆರಂಭ ಆಗಲಿಕ್ಕಿದ್ದು ಇಲಿ ಜ್ವರ ಏರಿಕೆಗೆ ಪೂರಕ ವಾತಾವರಣ ಇದಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಉಂಟಾಗುವಂತಹ ಪ್ರವಾಹ ಈ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸುತ್ತದೆ. ಮಳೆಯ ನೆರೆಗೆ ಇಲಿಗಳು ಬಿಲದಿಂದ ಹೊರಬರುವ ಕಾರಣ ಜನರು ಮತ್ತಷ್ಟು ಮುನ್ನೆಚ್ಚರಿಕೆ ವಹಿಸಿಕೊಳ್ಳಬೇಕಾಗಿದೆ. ಇಲಿ ಜ್ವರ ಹರಡಲು ಇಲಿಗಳು ಪ್ರಮುಖ ಕಾರಣ. ಸೋಂಕಿತ ಇಲಿಗಳ ಮೂತ್ರದಲ್ಲಿ ಬಹಳಷ್ಟು ಲೆಪ್ಟೋಸ್ಪೈರಾ ಇರುತ್ತದೆ. ಇವು ಪ್ರವಾಹದ ನೀರಿನಲ್ಲಿ ಬೆರೆತಾಗ ಇವು ಜನರಿಗೆ ಸೋಂಕನ್ನ ಹರಡುತ್ತವೆ. ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗಕ್ಕೆ ಹೋಲಿಕೆ ಮಾಡಿದರೆ ನಗರ ಭಾಗದಲ್ಲಿ ಇಲಿ ಜ್ವರ ಪ್ರಕರಣಗಳು ಹೆಚ್ಚಾಗಿ ದೃಢಪಡ್ತಾ ಇದೆ. ನಗರ ಭಾಗದಲ್ಲಿ ಅಸಮರ್ಪಕ ನಗರ ನೈರ್ಮಲ್ಯ ಮತ್ತು ತ್ಯಾಜ್ಯ ನಿರ್ವಹಣೆ, ರೆಸ್ಟೋರೆಂಟ್ಗಳು ಆಹಾರ ತ್ಯಾಜ್ಯವನ್ನು ರಸ್ತೆ ಬದಿಯ ಚರಂಡಿಗಳಲ್ಲಿ ವಿಲೇವಾರಿ ಮಾಡುವುದು, ಬೀದಿ ನಾಯಿಗಳಿಗಾಗಿ ಎಲ್ಲೆಂದರಲ್ಲಿ ಆಹಾರ ನೀಡೋದು ಹೀಗೆ ವಿವಿಧ ಕಾರಣಗಳಿಂದ ಕಾಯಿಲೆ ಹರಡುತ್ತವೆ. ಇಲಿ ಜ್ವರದ ಕುರಿತು ಮುನ್ನೆಚ್ಚರಿಕೆ ಅತಿ ಅಗತ್ಯ. ಮಕ್ಕಳನ್ನ ನೀರಿನಲ್ಲಿ ಆಟವಾಡೋದಕ್ಕೆ ಬಿಡೋದು ಅಪಾಯಕಾರಿ. ಸಾಮಾನ್ಯವಾಗಿ ಈ ಜ್ವರ ಕಡಿಮೆ ಆಗ್ತದೆ, ಆದರೆ 20% ಪ್ರಕರಣಗಳಲ್ಲಿ ಮಾತ್ರ ಜ್ವರ ತೀವ್ರವಾಗಿ ಬಹು ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗುತ್ತದೆ.